ಉತ್ತಮ ಸಂಬಂಧಗಳನ್ನು ನೋಡಿಕೊಂಡು ವಿಷಯ ರೂಪಿಸಿಕೊಳ್ಳಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತವೆ ಎಂದು ಕಾರ್ಕಳ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಡಿಆರ್ ರಾಜು ಹೇಳಿದರು. ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಬಿಲ್ಲವ ಸಮಾಜ ಸೇವಾ ಸಂಘ ಕಾರ್ಕಳ ಇದರ ಸಹಭಾಗಿತ್ವದಲ್ಲಿ ಕಾರ್ಕಳ ಬಿಲ್ಲವ ಸೇವಾ ಸಮಾಜದ ಸಭಾಂಗಣದಲ್ಲಿ ನಡೆದ ಬಿಲ್ಲವ ಸಮುದಾಯದ ವಧುವರ ಅನ್ವೇಷಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಂಬೈಯಲ್ಲಿ ಕೂಡ ನಾವು ನಮ್ಮ ಸರ್ಕಾರದಿಂದ ಮುಂಬೈ ಆಕಾಂಕ್ಷಿಗಳು ಆ ಇದರಲ್ಲಿ ಭಾಗವಹಿಸಿ ಸಾಧಾರಣ ಒಂದೇ ದಿವಸ 25 ಹೆಣ್ಣು ಮಕ್ಕಳು 25 ಗಂಡು ಮಕ್ಕಳಿಗೆ ಒಂದು ಜೋಡಿಯಾಗಿ ಆ ಮದುವೆ ಒಂದು ಏರ್ಪಡುವ ಒಂದು ಸಂದರ್ಭ. ಬೆಂಗಳೂರು ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಮುಖರಾಗಿರುವ ಎಂ ವೇದಕುಮಾರ್ ಅವರು ಮಾತನಾಡಿ, ನಾರಾಯಣ ಗುರುಗಳ ತತ್ವದಂತೆ ಅದ್ದೂರಿ ಮದುವೆಗಳಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು. ಮಧ್ಯವರ್ತಿಗಳ ಉಪಟಳ ಇರೋದಿಲ್ಲ, ಅದು ಬೇರೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಧೈರ್ಯವಾಗಿ ಇಲ್ಲಿ ಬಂದು ಮುಕ್ತ ಭೇಟಿ ಹಾಕಿಬಿಟ್ಟು ಇಲ್ಲಿ ಚರ್ಚೆ ಮಾಡಿದ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವರ ಭವಿಷ್ಯದ ಜೀವನವನ್ನು ನಾವು ಹೇಗೆ ನಿರೂಪಿಸಬೇಕು ಅಂತಕ್ಕಂಥದ್ದನ್ನು ಸಂಗಾತಿಗಳು ನಿರ್ಧಾರ ಮಾಡಿಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ತಳಪಾಯ ಹಾಗೂ ಒಳ್ಳೆಯ ಒಂದು ಚೌಕಟ್ಟು. ಈ ಸಂದರ್ಭ ಶಿವಮೊಗ್ಗ ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್, ಉದ್ಯಮಿ ಭಾಸ್ಕರ್ ಕೋಟ್ಯನ್, ಸಂಚಾಲಕ ಕೆ ಪ್ರಭಾಕರ್ ಬಂಗೇರ, ಕಾರ್ಕಳ ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತ, ಮಹಿಳಾ ಸಂಚಾಲಕಿ ನಾಗಮ್ಮ, ಮಂಗಳೂರು ವಧುವರ ಅನ್ವೇಷಣೆ ಸಮಿತಿಯ ಅಧ್ಯಕ್ಷೆ ಸುಶೀಲಾ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, V4 News 24/7 ಕಾರ್ಕಳ.